ಮತ್ತು ಏರುವಂತ ಈಡೆ ಪ್ಲ್ಯಾನ್ ಮಾಡ್ತಾರ ಮೇಕೆದಾಟುಗು ಮೂಲ ಗೂಗಲ್ ಪೇ ಫೋನ್ಪೇ ದಾಲ ನಡಪುಜಿ ಓಕೆ ಕ್ಯಾಶ್ ಮಾತ್ರ ಎರಡು ಬರ್ತಿ ಎನ್ಪರ್ವ ಇರ್ತಾರೆ 80 ರೂಪೀಸು ಅವಳು ಬಸ್ಸಿಗೆ 60 ರೂಪೀಸು ಬುಕ್ ಸ್ನ್ಯಾಕ್ಸ್ ಒಂದು 10 ರೂಪಾಯಿ 10 ರೂಪಾಯಿ ಮಗ ಹೆಲ್ಮೆಟ್ ದೀರ್ನ ಆಂಟಿಗೆ ಸೊ ಆತ ಇತ್ತೀನಿ ಏನಡ ಅವಳ ಏನು ಕ್ಯಾಶ್ ಏಪಲ ದೀಪುಜಿ ಬಟ್ ಇನಿ ದಾನ ಏನ ವಾಲೆಟೆಡ್ ಕ್ಯಾಶ್ ಇತ್ತು ಸೊ ಆತ ಇತ್ತೀನಿ ಏಪಲ ಕ್ಯಾಶ್ ಪತ್ತೋಗಲ್ಲ ಓಕೆ ಸೊ ಬೆಸ್ಟ್ ವಿಸಿಟಿಂಗ್ ಟೈಮ್ ಈವ್ನಿಂಗ್ ಮಾರ್ನಿಂಗ್ ಟೈಮ್ ಎಲ್ಲ ಬರೋದಿದೆ ಇರ್ತದೆ ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಬರೋದಿಲ್ಲ ಮೋಸ್ಟ್ಲಿ ವ್ಯೂಸ್ ಪೂರ ಟೈಪ್ ಮದಿಕೊಡು ಸೊ ಸನ್ಸೆಟ್ ಮೋಸ್ಟ್ಲಿ ಕ್ಲಿಯರ್ ಮದಿಕೊಡು ಬಟ್ ಅವಕ್ಕೆ ಆತ ಐಡಿಯಾ ಇದ್ದಿ ನಾನು ಫಸ್ಟ್ ಟೈಮ್ ಬರ್ತೀನಿ ಇದೆ ಈವ್ನಿಂಗ್ ವ್ಯೂಸ್ ಎಡ್ಡೆ ಕೊಡು ನಾವು ನೆಕ್ಸ್ಟ್ ಓಲ ಬರ್ನಾಳಿತ್ತ ಅಂದ್ರೆ ಈವ್ನಿಂಗ್ ಬರೋ ಬರ್ತದೋಲೆ ಎಕ್ಸ್ಪೀರಿಯನ್ಸ್ ಎಂಚಂಡದಲ್ಲ ಇನ್ನು ಶೇರ್ ಮಾಡಿದ್ದೆ ದೇವ್ರು ಯಾಕೆ ಹಂಗಿತ್ತು ಗಾಡಿ ಗಡಪುವ ನಾವು ನಮ್ಮ ಬೇರೆ ಹಾಕದೆ ಲೈವ್ ಆಕ್ಸಿಡೆಂಟ್ ನೋಡ ಪರಮಾಯ ನಾಪನೀನಿ ಇದು ತೂನಾಗ ರೆಡಿಯ ತಪ್ಪಿತ್ತು ನಾವೇ ತೋಜಿಂಡು ದುಂಬು ಲೆಫ್ಟ್ ಬೈದೆ ಆಯ್ಬೋದು ದುಂಬು ಆಯ್ಲ ಲೆಫ್ಟ್ ಬೈದೆ ಸೊ ಏರ್ನ ತಪ್ಪು ಬಂಟ್ರೆ ಆಗಿ ಮಲ್ಲ ಒಂಜಿ ಸೀನ್ ಕ್ರಿಯೇಟ್ ಆಪನು ಅಷ್ಟೇ ಮುಲ್ಪ ಪೈ ಮೀ ಮಾತ್ರ ವರ್ಣದಾಯ ಮಾತ್ರ ಬರಲ್ಲ ಅದನ್ನು ರೆಡಿ ಜನ 30,000 ಕಮ್ಮಿ ಇತ್ತು ಮುಲ್ಪ ಮಾತ್ರ ಹೆವಿ ಸ್ಪೀಡ್ ಅದು ಬರ್ತೀರ ಮಸ್ತ್ ಡೇಂಜರ್ ಮಸ್ತ್ ಡೇಂಜರ್ ಏರಿಯಾ ಹೆವಿ ಸ್ಪೀಡ್ ಅದು ಬರ್ತದೆ ಒಂದು 2-3 ಗಾಡಿ ಇದೆಯಾ ಹೆವಿ ಸ್ಪೀಡ್ ಅದು ಬರ್ತದೆ ಕಂಟ್ರೋಲ್ ದಿಕ್ಕಂತ ಮಿತ್ರ ದಿಕ್ಕು ಬರ್ತಾನೆ ಕಂಟ್ರೋಲ್ ದಿಕ್ಕಂತ ಆತ ಮಂಡ ಡೌನ್ ಹಿಲ್ ಅಂತ ಸೆಲ್ಫಿ ನಮ್ಮಲ್ಲ ಬರಡು ಸೆಲ್ಫಿ ಲೆಫ್ಟ್ ರೈಟ್ ಪೂರ ಸೀನರಿ ಮಸ್ತ್ ಇಡ್ಡೆ ಅವು ತೋಪ ಯಾರ ನಮ್ಮ ನೆಟ್ ಚಾರ್ಜ್ ಓಕೆ ಇದು ಸೈಡ್ ವ್ಯೂಸ್ ಪೂರ ಸೈಡ್ ವ್ಯೂಸ್ ಎಲ್ಲ ಆ್ಯಕ್ಚುಲಿ ಹೆಡ್ ಎಂಡ್ ಮುಲ್ಪ ಸೊ ಈವ್ನಿಂಗ್ ಬರ್ತನ ಮಸ್ತ್ ಸಜೆಸ್ಟೆಡ್ ಹೆವಿ ದಮ್ ಮುಲ್ಪ ಪೆತ್ತ ಮಂಜಿಗೆ ದಾಲದ ಇದ್ದು ಕ್ಯಾಶ್ ಇಜ್ಜಿ ಗೂಗಲ್ ಪೇ ಉಂಟು ಅಲ್ಪ ಗೂಗಲ್ ಪೇ ದೇತ ನಲ್ಗೆ ಏರ್ಲಿಜ್ಜೆ ತೋಲೆ ಪರಿಸ್ಥಿತಿ ನಮ್ಮ ಏತೆ ದುಂಬು ಎಲ್ಲ ಕ್ಯಾಶ್ ಕೈಟ್ ಪಟ್ಟು ಸ್ವಲ್ಪ ಐಕೆ ಅಲ್ಪ ಏರೋ 1 ರೂಪಾಯಿ ಗೂಗಲ್ ಪೇ ಫೋನ್ ಪೇ ಏರ್ಲದೆ ಮುಂಚೆ ಅಲ್ಪ ಅಂಜಿನ ವ್ಯವಸ್ಥೆಯಲ್ಲೇ ಇಜ್ಜಿ ಇಂಚೆ ಅಂತ ನಮ್ಮ ಕ್ಯಾಶ್ ಬತ್ತೋಡು ಇಲ್ಲಿಂದ ಆಲ್ಮೋಸ್ಟ್ ರಟ್ಟರ ಹೇಳ್ತಾ ಪಡತ್ತು ಸೈಯೋದು ಓಲು ಕನಕಪುರಕ್ಕೆ ಹೋಗ್ತೀವಿ ನೋಡತ್ತೆ ನಮ್ಮ ಈ ಮೇಕೆದಾಟು ಬರೋಡನ್ನ 2 ಚೆಕ್ ಪೋಸ್ಟ್ ಉಂಟು ಫಸ್ಟ್ 9 ಕಿಲೋಮೀಟರ್ ದುಂಬು ಒಂದು ಚೆಕ್
पोस्ट ಅವರು ದಾದ ಚೆಕ್ ಮಾಡಿ ಜಸ್ಟ್ ऊपर ಇರುತ್ತೆ ಗಾಡಿ ज़्यादा ಬಂದಿಲ್ಲ ज़्यादा ಬಂದಿಲ್ಲ ನೆಕ್ಸ್ಟ್ ಚೆಕ್ ಪೋಸ್ಟ್ ಜಸ್ಟ್ ಬಿಡೋದೇ ಯಾರೋ ಗಾಡಿ ಬರುತ್ತೆ ಪಾರ್ಕಿಂಗ್ ಲಾಟಿಗೆ ಬೇರೆ ಬೈಕ್ ಮತ್ತು ಕಾರು ಗೊತ್ತಿದೆ ಕಾರ್ ಇರೇ ಸಂಘ ಊಟ ಎಲ್ಲ ಉಂಟು ಸಂಘ ಊಟಕ್ಕೆ ಕಾರ್ ಬಂದಲ್ಲಿ 200 ಮೀಟರ್ ತುಂಬ ನಮ್ಮ ಬೈಕ್ ಉಂಟಾವುದು ಇಲ್ಲ ಸೊ ರೋಡು ಮಾತ್ರ ಭಾಳ ಶೋಕ ಮೇಕೆದಾಟು ಉಂಟು ದುಂಬು ಬರ್ತದೆ 10 ಕಿಲೋಮೀಟರ್ಸ್ ದುಂಬು ಬರ್ತದೆ ಲೆಫ್ಟ್ ಸೈಡ್ ರೋಡ್ ಬರ್ತದೆ ಸ್ವಲ್ಪ ದೇವಸ್ಥಾನದ ಆರ್ಚ್ ಬರ್ತದೆ ಆರ್ಚ್ ಆಲ್ಮೋಸ್ಟ್ 6 ಕಿಲೋಮೀಟರ್ಸ್ ಉಂಟು ಪರ ಹಳ್ಳಿ ಮೂಲು ಕ್ಲಿಯರ್ ದಿಕ್ಕಿನಾಗಲೇ ಸೈಡ್ ಪರ ಇಲ್ಲು ಪರ ಏರಿಯಾ ಒಂದು ಪೂರ ಅಡೆ ಬ್ರಿಟಿಷರ್ನ ಕಾಲಟವಾದ ಪೂರ ಮನ್ನತೆ ಏರಿಯಾದಾದ ಒಂದು ಬ್ಯಾಂಗ್ಳೂರು ನಿಯರ್ ಬೈ ಇತ್ತಂದ್ರೆ ಇಂಪ್ರೂವ್ಮೆಂಟ್ ದಾದ ಆಗ್ತದೆ ಇಂಪ್ರೂವ್ಮೆಂಟ್ ಮಸ್ತ್ ದೇವಸ್ಥಾನ पंड्रे आपिसी अక్కడ ದುಡ್ಡಿತ್ತು ಇಜ್ಜಂತ ಇಂಚೆ ಪುನ್ನ ಅದು ದುಡ್ಡಿತ್ತು ಕೆಲವಾಗ ಈ ಹೀಟಿಗೆ ಸಿಮೆಂಟ್ ನೆನಡು ಇಷ್ಟ ಇಪ್ಪು ಜಕ್ಕಾಗ ಸೊ ಮಣ್ಣು ತನಡು ತಂಪು ಇಪ್ಪು ನಡ್ತಾರೆ ಮಣ್ಣು ತನಡು ಮಣ್ಣು ತಗೋಡೆ ಮಣ್ಣು ತನ್ನೆಲ್ಲ ಗುಡಿಸಲು ಉಂಟು ಸ್ವಲ್ಪ ಗುಡಿಸಲು ನೋಡ್ರಿ ಒಳ್ಳೆ ಕ್ಲಿಯರ್ ಅದಕ್ಕೆ ಓಕೆ ಒಂದು ಸೈಡ್ ಪೂರ ತೋಜಿರೋದ ಲೈಕ್ ಪೂರ ಮುಂಚಿದ ಲೈಕ್ ಅದು ಮಾರಮ್ಮ ದೇವಿ ದೇವಸ್ಥಾನ ಈ ಅಜ್ಜೇರ್ನ ಕೂತ್ಕೊಳ್ಳ ಅಗ್ಲಕ್ಕೆ ರೋಡ್ ಸೈಡ್ ಸೀಟ್ ಪೂರ ಬಾರ್ದಿರ ಅದು ಪೂರ ಏನಕ್ಕೆ ಬಲ್ಪು ಬಣ್ಣ ಆಲ ತೊಗೊಂಡಲ್ಲ ಬೈತೆ ಬಯ್ಯ ಮಧ್ಯಾಹ್ನ ಆಗಲ್ಲ ಹೊರ ಬೇರೆ ಪೂರ ಅಲ್ಪ ಸೈಟ್ ಪಾತ್ರ ಬೇರೆ ಅಜ್ಜಿಯರ್ಲ ಎತ್ತೊಳ್ಳಿರೋದು ಅದು ತುಕ ಏನಂಕಲ್ ದುಡ್ಡು ಕ್ಯಾಶ್ ಇಲ್ಲ ನನ್ನ ಹತ್ರ ಎಲ್ಲಿರೋದು ನೀವು ಕ್ಯಾಶ್ ಇಲ್ಲ ನನ್ನ ಹತ್ರ ಕ್ಯಾಶ್ ಇಲ್ಲ ಅಂಕಲ್ ಬೇರೆ ಇದ್ರೆ ಕೊಡ್ಬೋದು ಬರ್ತೀನಿ ರೀ ಹೋಗಿ ಬರ್ತೀನಿ ಕ್ಯಾಶ್ ಇಲ್ಲ ಮೊಬೈಲಲ್ಲಿದೆ ದುಡ್ಡು ಮೊಬೈಲಲ್ಲಿದೆ ಕ್ಯಾಶ್ ಇಲ್ಲ ಓಕೆ ಬೇಜಾರು ಮಾಡ್ಕೋಬೇಡಿ ಅಜ್ಜೇರ್ ಪಾಪ ಏಡ್ಲೆ ಮೇಪ ಅಂತಾರೆ ಆರು ಬಾಯಿ ಬರ್ದು ಜಾತಿ ಕೊಟ್ಟು ದುಡ್ಡು ಏನು ಕ್ಯಾಶ್ ಪತ ಬೈಜ್ ಎರಡು ಕ್ಯಾಶ್ ₹1 ದೆತ್ತೆನ್ನ ಗಾಡಿನಿ ತಾಳ್ಮದು ಕಳೆದೋ ಜನಿಕ್ ದಾದೇವು ದಾದಂದೇನು ನಿಂಡಕೆನ್ನು ಇರಕ್ಕೆ ಲೈಸೆನ್ಸ್ ಏರಿಯಾ ಕೊಡ್ತೀನಿ ಸೈಕಲ್ ಏನು ಕೇಳ್ತಿದಾರ ರಿಟರ್ನ್ ಗ್ಯಾರೇಜ್ ಅಂತ ಈ ಏರಿಯಾ ಪೂರ ಬಣ್ಣ ಅದಕ್ಕೆ ಗಾಡಿ ಪೂರ ಕಂಡೀಷನ್ ಕೊಡ್ತಾರೆ ಗಾಡಿ ರಿಪೇರ್ ಅಂಗಡಿ ಹತ್ತು ಗ್ಯಾರೇಜ್ ಒಂದು ಗ್ಯಾರೇಜ್ ಗ್ಯಾರೇಜ್ ವರ್ಕ್ ಮಾಡ್ಕೊಂಡ್ರೆ ಇಂಕ ಒಳ್ಳೆ ತೋರ್ಸೋದು ಸಾಧಾರಣ ಅಸಿಸ್ಟೆನ್ಸ್ ಅಂತಾನ ಸಾಲ ಮಲ್ಪೇರಾಗ್ತದೆ ಇನ್ ಕೇಸ್ ನೀವು ಟೆಕ್ನಿಕಲ್ ಪರ್ಸನ್ ಅಂದ್ರೆ ನೀವು ಸಾಧಾರಣ ಮಲ್ತು ಬತ್ತ ಬರುತ್ತೆ ಗಾಡಿ ಇದನ್ನ ಬೇರೆ ಆಪ್ಷನ್ ಐತಿ ನೀವು ಗಾಡಿ ಅವ್ರು ಹುಡುಕ್ ಬರೋಡಾತೆ ಬೈಕ್ದ ಕೇಬಲ್ ಚೋರು ಕರ್ಕ ಅನ್ನೋದನ್ನು ರೀಚ್ ಪೂರ ಪಾಡ್ತಾನೆ ಅಂಡ್ಲ 350cc ಅದ ಅವು
ರಡ್ಡು ಸರ್ತಿ ಹಿಂಗೆ ಅನುಭವ ಆಯ್ತು ರೋಡ್ ಸೈಡ್ ಕೇಬಲ್ ಕಟ್ ಆಯ್ತು ಗಾಡಿ ದಾದ ಆಪ್ಷನ್ ಇಚ್ಚಿ ಗಾಡಿ ಕೊಡತ್ತೆ ಈ ಏರಿಯಾಡ್ ಪೂರ ಏನೈಕೆ ಬನ್ನಿ ಸೊ ಗಾಡಿ ಅಪ್ಪಳ ಕಂಡೀಷನ್ ಟಿಪ್ಪಡು ಈ ಏರಿಯಾಡ್ ಪೂರ ದಾದ ಅನ್ನ ನಮ್ಗೆ ದಾಳ ಸೀಸನ್ಸ್ ಇಚ್ಚಿ ಗಾಡಿ ಹುಡುಗ ಹೊರಡತ್ತೆ ಗಾಡಿ ಪೂರ್ತಿ ವಾದ ಏರಿಯಾಡ್ ಕನಕ್ ಮಾತ್ರ ಮಸ್ತಲ್ಲ ಸೊ ಒಂದು ಪೋತು ಪವರ್ ಪ್ಲ್ಯಾಂಟಿಗೆ ಹೋಗ್ನು ಅಲ್ಪ ಪವರ್ ಕರೆಂಟ್ ಉತ್ಪತ್ತಿ ಮಾಡ್ತಾರೆ ಸೊ ಐ ಕೂಡ ಈ ನೀರಿನ ಮೂಲೆ ಬರ್ತಾ ಇರುತ್ತೆ ಸೊ ಅಲ್ಲಿ ಡ್ಯಾಮ್ ಬಿಟ್ಟು ನಿಮಗೆ ಕರೆಂಟ್ ಉತ್ಪತ್ತಿ ಆಗ ಮೂಲೆ ನಮ್ಮ ಪೋಡಿತ್ತೆ ಸಂಚಿ ಫಾಲ್ಸ್ ನಡುತ್ತಾ ಓಡು ಅಷ್ಟೇ 1 ಕಿಲೋಮೀಟ್ರ್ ಪೋಡು ಎಷ್ಟಿದೆ ಓಕೆ ಹೌದಾ ಥ್ಯಾಂಕ್ ಯು ಅರ್ಧ ಕಿಲೋಮೀಟ್ರ್ ನಡಪೋಡಿಗೆ ಮೂಲೆ ಒಂಜಿ ನರಮ್ಮಣಿಚಿ ಮೂಲೆ ಭೂಮಿ ಪೂರ ಬರಡಾದನೆ ನೀರು ಬೂರ್ತ ಜಾತಿ ಪಡು ಸುಮಾರು ಸಮಯ ಆಡಿಸ್ಬೇಕ ಈಗ ಮರಕ್ಲು ಪೂರ ಏತೋ ಸಮಯ ನೀರು ದೀವಂತು ಬದುಕು ಪಡು ಮೂಲೆ ಕ್ಯಾಶ್ ಇಲ್ಲಣ್ಣ ಅಲ್ಲಿ ಇದಾ ನಿಮ್ದು ಕಾಸು ಕೊಡಿ ಮಾಡಿ ಕಾಸು ಕೊಡ್ತಾರೆ ನಿಮ್ಗಾ ನಮಗೆ ಕಾಣಿಗೆ ಕಾಸು ಕೊಡ್ತಾರೆ ನಿಮ್ಮ ಹೆಸರು ಅಣ್ಣ ಚಂದ್ರು ಅಣ್ಣ ನಮ್ಮ ಹಾಕಿ ವಿಡಿಯೋ ಮಾಡಾಕಿ ಎಟ್ಕೆ ಏನು ಹೇಳಿ ನಮ್ಮೊಂದು ವಿಡಿಯೋ ಮಾಡಾಕಿ ನಿಮ್ದಾ ವಿಡಿಯೋ ಹಾಂ ಓಕೆ ಹೇಳಿ ಸ್ವಲ್ಪ ನೀವು ಮಾಡ್ತೀನಿ ಸರ್ ನಮ್ಮ ಹೆಸರು ಚಂದ್ರು ನಮ್ಮ ಲಿವರ್ ಪೇಷೆಂಟು ದಿನಕ್ಕೆ 10 ಉಂಟು ಸರ್ ಏನಾರು ಹೇಳ್ಕೊಡಿ ಸರ್ ಓಕೆ ಇದು ಏರಿಯಾ ಹೆಸರೇನು ಚುಂತಿ ಫಾಲ್ಸ್ ಅಂತ ಚುಂತಿ ಫಾಲ್ಸ್ ಅಲ್ಲಿ 2 ಫಾಲ್ಸ್ ಇವೆ ಅದು 150 ಫಾಲ್ಸು ಅಲ್ಲಿ ಇದೆ ಅದು 300 ಸರ್ ಈ ಸರ್ ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ ನೀರು ಇದು ಚುಂಚಿ ಫಾಲ್ಸ್ ಅದು ಇನ್ನೊಂದು ಅಲ್ಲೊಂದು 2 ಇವೆ ಫಾಲ್ಸ್ ಇದು ಅಲ್ಲೊಂದು ಬನ್ನಿ ಸರ್ ಅಲ್ಲಿಗೆ 2 ಚುಂಚಿ ಫಾಲ್ಸ್ ಹಾಂ ಅದು ಶನೇಶ್ವರ ಟೆಂಪಲ್ ಸರ್ ಅದು ಹಾಂ ಅದು ಶನೇಶ್ವರ ಟೆಂಪಲ್ ಸರ್ ಅದು ಶನೀಶ್ವರ ಟೆಂಪಲ್ಲಾ ದೇವಸ್ಥಾನ ಅದೇ ಪವರ್ಫುಲ್ ದೇವಸ್ಥಾನ ಅದು ಹಾಂ ಅದು ತಾರೆಮಲ ಅಂತ ಇದೆ ಓಕೆ ಸರ್ ಮೈ ಮೇಲೆ ಬರ್ತದೆ ದೇವರು ಇಲ್ಲ ಅದು ಸರ್ ಪ್ರತಿ ಸಲ ಆಗುತ್ತೆ ಪ್ರತಿ ಸಲ ಅಡುಗೆ ಮಾಡ್ತಾರೆ ನೀವು ಹೋಗ್ತೀರಾ ಅಡುಗೆ ಮಾಡೋದಕ್ಕೆ ಹಾಂ ಊಟ ಹಾಂ ಓಕೆ ಮತ್ತೆ ಸರ್ ಇದು ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ ಇದೆಲ್ಲ ನಮ್ಮದೇ ಇದೆ ನಮ್ಮದೇ ಇದೆ ಅದು ಇದು ಗದ್ದೆ ನೀವು ಅಲ್ಲಿ ರಾಗಿ ಹಾಕಿದ್ದೀವಿ ಇದು ಅಂಗಡಿನೂ ನಿಮ್ಮದೇ ನಮ್ಮದೇ ಅವರು ನಮ್ಮ ತಾಯಿ ನಿಮಗೆ ಏನಾಗಿರೋದು ಸರ್ ಲಿವರ್ ಪೇಷೆಂಟು ಹಾಕೊಂಡಿದ್ದು ನಮ್ಮ ತಾಯಿ ಹೌದಾ ಚಿಕ್ಕ ಹಾಕಲೇ ಓಕೆ ಹಂಗೆ ಯಾವ್ದು ಹೇಳಿ ನೋಡಿ ಓಕೆ ಒಳ್ಳೇದಾಗಲಿ ಸರಿ ಓಕೆ ಆಂಟಿ ಎಲ್ಲರೂ ಆಯಿತು ಆಯಿತು ಸರಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇಲ್ಲಿ ಬರ್ತಿರೋ ಮತ್ತು ಇಲ್ಲೂ ಈಡೆ ಬರ್ಬಾರದ ಈ ಶಾಪ್ಗೆ ವಿಸಿಟ್ ಮಲ್ಪ್ಲೆ ಅಕ್ಲ ಯಾರು ವರಿ ಪೇಷಂಟ್ ಯಾರು ಆಂಟಿ ಅಲ್ಲ ದಾರ ಬೇಲೆ ಅಲ್ಪ ಅಂತ ತೀರು ಜಾರಿಗೆ ಓಕೆ ಬತ್ನಾಗಾಲ ಹೆಲ್ಪ್ ಮಲ್ಪ್ಲೆ ಅವಳು ಪೇಷಂಟ್ ಬಂದಲ್ಲೇ ಪೇಷಂಟ್ ಅಂದ ಗೊತ್ತಿಜಿ ತೂನ ಪೇಷಂಟ್ ನಾಳೆ ತೋಜ್ವಿ ಫಾಲ್ಸ್ ಅಲ್ಲ ತೋಜ್ ಮಾರೆ ಮುಳು ಅದನ್ನ ಮಾರೆ ಸದ್ಯ ಫಾಲ್ಸ್ ದಾರ ತೋಜ್ ಮುಳು ತೂಕ ನಾಟ್ ಅಲೌಡ್ ಓಕೆ ನಮ್ಮ ಸೈಡ್ ಹೋಗ್ಜ ನಮ್ಮ ದೂರ ಆಡ್ತಪ್ಪ ಓಕೆ ಯಪ್ಪ ಆದ ಮಾರೆಂದು ಅಲ್ಪ ದೇವಸ್ಥಾನ
ಯಪ್ಪ ಒಂದು ಭಯಂಕರ ಉಂಡು ಮಾರೆ. ಉಂಡೆ ಇತ್ತು ಮಾರೆ. ಒಂದು ಮಾತ್ರ ಡೇಂಜರ್ ಪ್ಲೇಸ್ ಅವ ಇಡೆ ಭದ್ರೋಡ್ಜಿ ಎಲ್ಲ ತೀರ್ಥ ಬೂರ್ನ ಮಾತ್ರ ದಾಲದಿಕ್ಕಂದು ಅಂಚ ಉಂಡು ಮಸ್ತ್ ಡೇಂಜರ್. ಅವಳು ತೋಜನದ ಅವೇ ಚುಂಚಿ ಫಾಲ್ಸ್ ವ್ಯೂ ಪಾಯಿಂಟ್ ಬಲೆ ಪೋಯಾಡೆ ಚುಂಚಿ ಫಾಲ್ಸ್. ಓಕೆ ಬೋರ್ಡ್ ಬರ್ತಿರ್ತದೆ ಅಪಾಯ ಅಪಾಯ ಅಂತ ಬರ್ತೀರಿ. ಅಪಾಯ ಯಾವ ಬರ್ಮೇಲೆ ಜಾಗ್ರತೆ. ಜನ ಮಸ್ತ್ ಬೋರ್ಡ್ ಮಸ್ತ್ ಸೌಂಡ್ಗೇನು ಜವನ್ ಎಂಜಾಯ್ ಮಾಡ್ತಂದೆ మరి ರಾಡಿ ಜವನ್ ಬರ್ತಂದೆ ಕಾಲು. ಇನ್ನು ಮಾತ್ರ ಪ್ಲೇಸ್ ಆ್ಯಕ್ಚುಲಿ ಮೇಕೆದಾಟು ಬರ್ತದ್ದು ನಿಖಲ ಚುಂಚಿ ಫಾಲ್ಸ್ ಬತ್ತಿ ನಾನು ನಿಖಲ ಬತ್ತನ ಫ್ಯೂಲ್ ವೇಸ್ಟ್ ನಮ್ಮ ಒಂದು ವ್ಯೂ ಪಾಯಿಂಟ್ ನಮ್ಮ ಇಡೀ ಲಾಸ್ಟ್ ಮುಲ್ತು ದುಬ್ಬು ಬ್ಯಾರೇಜಿಗೆ ಅವಳು ತೀರ್ಥ ಬೋರ್ಡಂಡ 200 ರೂಪೀಸ್ ಬೋರ್ಡು ಅಲ್ಪ ಸರಿ ಆಡೆ 100 ರೂಪೀಸ್ ಆಡೆ ಮಿತ್ತು ಬೋರ್ಡಂಡ 200 ರೂಪೀಸ್ ನಾವು ಗಾಡಿನಾಗ ಉಳ್ಳೇರ ಅವು ಪೊಕ್ಕಡೆ ಅದೀಪು ಮೋಸ್ಟ್ಲಿ ಅವು ಆ್ಯಕ್ಚುಲಿ ಸೇಫ್ಟಿ ರೀಸನ್ ಆಗಿ ಬಿಡಿಯಾರ ಬರಲಿ ಅವಳು ತುಲೆ. ಸೊ ಗೈಡ್ ಮೂಲಕವೇ ನದಿಗೆ ಇಳಿ. ಓಕೆ ಓಕೆ ಪಾರದೇರು ಆಲ್ರೆಡಿ. ವ್ಯೂಸ್ ಮಾತ್ರ ಸಾಕಾದೊಂದು ಮಲ್ಪಲ್ಲ. ತೀರ್ಥ ಬೋರ್ಣ ಪರ್ಮಿಷನ್ ಬೋರ್ಡ್ಗೆ ಸೊ ಮುಲ್ಪಾರದೆ ಪೋಂಡ ಪರ್ಮಿಷನ್ ಇಜ್ಜಿ ಆ ಗಾರ್ಡ್ನಾಗ ಹೋಗಿರೋದ ಆಗ ಅಲೌ ಮಾಡ್ತಿದ್ದೆ ನಮ್ಮನ್ನು. ಟೀಡೆ ಮತ್ತು ಗೈಡ್ ಯೂಸ್ ಆದ ಇಜ್ಜಿ ನಮ್ಮ ಬಟ್ ಒಂದುಂಡತ ಜಲಪಾತ ಒಂದು ಮಾತ್ರ ಸಾಕಾದೊಂದು ಕ್ಯಾಮ್ರಾ ವ್ಯೂ ನಿಂಗೆ ತೋಪವೆ. ಓಕೆ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ 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 ಆಹಾ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗಿಳಿದು ಆಹಾ ಹರಿಯುವ ನದಿಯಲ್ಲಿ ಜಾಡಿ ಹೂವನದಲ್ಲಿ ನಲಿಯುತ್ತ ಓಲಾಡಿ ಚದುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ ಈ ಗಂಗಳು ಮಾಡಿದ ಪುಣ್ಯವೋ ಆಹಾ. ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ
ಗಂಧದ ಗುಡಿ ಆಹಾಹಾ 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 ಚಿಮ್ಮುತ್ತ ಓಡಿವೆ ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ಕೂಗಾಡುತ್ತ ನಿಂತ ಮರಗಳಲ್ಲಿ ಆಡುತ್ತಿರೇ ಬಾನಾಡಿಗಳು ಎದೆಯಲ್ಲಿ ಸಂತಸದ ಬನಲು ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾಹಾ ಆಹಾಹಾ ಓಹೋ 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 ಸೊ ಈ ಚುಂಚಿ ಫಾಲ್ಸದ ಡ್ರಾಬ್ಯಾಕ್ ಅದನ್ನು ನಾವು തീർത്ത് പോകുകയാണെങ്കിൽ ജസ്റ്റ് തീർത്ത് പോയാൽ 100 ರೂಪಾಯಿ ಕೊರೋಡು ಇನ್ ಕೇಸ್ ಅವಳು ಮಿಯರ್ ಜಪ್ಪಡುವನ ನೀರಿಟ್ಟು 250 ರೂಪಾಯಿ ಕೊರೋಡು ಅವಳು ಗಾರ್ಡ್ನಾಗಲು ಬುರುಪುಜಾರು ಸೊ ಒಂದೊಂದು ಡ್ರಾಬ್ಯಾಕ್ ನಾನು ಬುದ್ಧಿ ಒನ್ಲೆ 250 ಅಥವಾ 100 ರೂಪೀಸ್ ನಿಖಲ್ ಕೊರೋಡು ಇನ್ ಕೇಸ್ ಬೋರ್ಡ್ ಇತ್ತು ಮಾತ್ರ ಅವ್ಳು ಬೋರ್ಡ್ ಬರ್ತಾರೆ ಆಲ್ರೆಡಿ ಐಟಾಗಲ ದಾಳ ತಪ್ಪಿச்சு ಸೊ ಫಾರ್ ಸೇಫ್ಟಿ ವೈಸ್ ನಮ್ಮ ಒಂದು ರೂಲ್ಸ್ ಫಾಲೋ ಮಲ್ಪೋಡ ಹಾಕೊಂಡು ಹೆಸರು ಹೇಳ ನಿಂದು ಯಶಸ್ ಏನು ಮಾಡ್ತಾ ಇರೋದು ನೀನೇನು ಓದ್ತಾ ಇರೋದಾ 6th ಸ್ಟ್ಯಾಂಡರ್ಡ್ ಎಲ್ಲಿ ಉಯ್ಯಾಮಳ್ಳಿ ಇದು ಯಾವುದು ಏರಿಯಾ ಯಾವುದು ಚುಂಚಿ ಕಾಲೋನಿ ಓಕೆ ಥ್ಯಾಂಕ್ಸ್ ಕಣ ಬ್ರೋ ಮುಲ್ತ ಅಲ್ಪ ಅಂಗಡಿದಾಗ ನಾವು ವಸ್ತೆ ಗೊತ್ತುಂಡ ಅವಳು ಬೇರೆ ಗೊತ್ತಿದೆ ದಾದನ ಮಜ್ಜಿಗೆ ನೀರು ದಾದನ ಅದಕ್ಕೆ ನೋಡತ್ತೆ ಬಾಯ್ ಥ್ಯಾಂಕ್ ಯು दाल अदे तो इनागल गुरुपुल्ले इज्जेत बट ಅವಳು ಫೋನ್ನ ಮಾತ್ರ ಮಜ್ಜಿಗೆ ಜನ ನೀರು ಫುಲ್ ಆಯಾಸ ಪರೋಡ ಹಾಕೋಣ ರೀಸನೇಬಲ್ ಪ್ರೈಸು ದಾಲ ಒಟ್ರಾಸಿಗೆ ಹಾಸ್ತಿದೆ ಒಂಚರಲ್ಲ ಏನು ಮೂಜಿ ಮಜ್ಜಿಗೆ ಬೇಕು ಅಜ್ಜಿ ಸೌತೆಕಾಯಿ ಇದೆ ಅಜ್ಪತ್ರ ರೀಸನೇಬಲ್ ಪ್ರೈಸು ರೀಸನೇಬಲ್ ಕೊಂಡು ಓಕೆ ಫುಲ್ ಜಾಸ್ತಿ ಅಂದರೆ ನಮ್ಮಲ್ಲೇ ಅಜ್ಪತ್ತೈದು ಕೂಡ ಅದಕ್ಕೆ ಹೊಡ ಕಿನ್ನಿ ಅಡಿಗೆ ಬೂರೈತನ ಮಾರೆ ಅಷ್ಟು ಮಿಸ್ಸು ಏನಿಲ್ಲ ರೋಡ್ ತಪ್ಪೋಯ್ತು ಇಲ್ಲ ಬೆಂಗಳೂರು ಹೋಗ್ಬೇಕು ನಾನು ನೋಡಿಲ್ಲ ಮ್ಯಾಪ್ ನೋಡಿಲ್ಲ ಓಕೆ ಓಕೆ ಥ್ಯಾಂಕ್ ಯು ಒಳ್ಳೊಳ್ಳೆ ಬೈದವರೆ ತೊಯ್ನಾದೆ ಕೊಂಡತ್ತ ಗಾಡಿ ಹಾಕಿದೆ ಫ್ರಂಟೆಡ್ ಕಾಡ್ತವೆ ಗಾಡಿ ಈ ರೋಡ್ ಸೈಡ್ ಬರೋ ಇಲ್ಲದ ನಮ್ಮ ದುಂಬು ಹೆಂಚಪ್ಪ ಗೊತ್ತಾ ಸದರ್ ಒಂದು 10 ವರ್ಷದ ದುಂಬು ನಮ್ಮ ಊರು ಹೆಂಚನೆ ಇತ್ತು ಈ ಚುಂಚಿ ಫಾಲ್ಸ್ ಹೋಗ್ನ ರೋಡ್ ಉಂಡದ ಹೋಗ್ಲ ಎಲ್ಲ ಪೂರ ಈ ಮಣ್ಣದ ಕಲ್ಲಿಡು ಮಲ್ದೆ ಇಟ್ಟಿಗೆಡ್ ಮಲ್ದೆ ಇಲ್ಲೇ ಸೊ ಈ ಏರಿಯಾ ಮಲ್ಲ ಇಂಪ್ರೂವ್ಮೆಂಟ್ ಆದಿದೆ
ಮಕ್ಕಳನ್ನ ಜೀವನ ಬದುಕು ಪೂರ ಹೋಗ್ತೀನಿ ಹೈನುಗಾರಿಕೆ ಒಮ್ಮೆ ಬೆತ್ತಲು ಜಾಸ್ತಿ ಮುಂಚಿನ ಹತ್ತಿರ ಅದು ಸೈಡ್ ಬರೋ ಮುಂಚಿನ ಮುಂಚೆ ಎಲ್ಲಿಗೆ ಹಾಂ ಎಷ್ಟಿದೆ ಎಷ್ಟು ಕಿಲೋಮೀಟ್ರ್ ಇದೆ ಪೂರಕ್ಕಾಗತ್ತಲ್ಲಿ ಅವ್ರು ಬರ್ತಾರ ಕೇಳೋ ಅದ್ರಲ್ಲಿ ಒಬ್ಬರು ಬರೋದಂತ ಇಲ್ಲೇನು ಮಾಡ್ತಿದ್ದೀರಾ ಹಾಂ ಏನಕ್ಕೆ ಕೇಳಿಸ್ತಾ ಇಲ್ಲ ವ್ಯವಸಾಯಕ್ಕೆ ತೋಟಕ್ಕೆ ಎಲ್ಲಿದೆ ತೋಟ ಹಾಂ ಹಾಂ ಏನು ಬೆಳಿತೀರಾ ರಾಗಿ ಬೆಳಿತೀರಾ ಶಾಲೆ ಹೋಗಲ್ವಾ ನೀನು ಸ್ಕೂಲ್ಗೆ ಹೋಗಲ್ವಾ ಏನು ರಜಾನ ಇವತ್ತು ಓ ಇವತ್ತು ಭಾನುವಾರ ನೀನೇನು ಕೆಲಸ ಮಾಡ್ತೀಯ ತೋಟದಲ್ಲಿ ರಾಗಿ ಕೊಯ್ತೀಯ ನೀನು ಏನು ಹೆಸರು ನಿಂದ ಮೋಹನ್ ಇಲ್ಲೇನಾ ನಾನು ಹೆಡ್ಫೋನ್ ಹಾಕಿನೋ ಅದು ಕೇಳಿಸ್ತಾ ಇಲ್ಲ ಓಕೆ ಬಾಯ್ ಸೊ ಲಿಫ್ಟ್ಗೇನಲ್ಲೇ ಲಿಫ್ಟ್ ನಮ್ಮ ಧರ್ಮ ತಿರಾವ್ ಸೀಟ್ ಅಂತ ಕಾಲಿಂದು ಮತ್ತು ಫಿಗರ್ ಗೀಗರ್ ದಾಳಾಚಿ ತೆಗಿಯತ್ತಿ ಕಬೇಕು ಲಾಂಗು ಜವನೀರು ಜವನೀರು ಆಯ್ ಮಾಡಿ ಏನು ಎಲ್ಲ ಹೋಗ್ತೀರಾ ಏನು ಟ್ರಿಪ್ಪಾ ಎಲ್ಲ ಹೋಗ್ತಿದ್ದೀರಾ ಎಲ್ಲಿ ಟ್ರಿಪ್ಪು ಬಾಯ್ ಏ ನಮ್ಮ ತಮಿಳ್ನಾಡುಲ್ಲ ದೂರ ಹೋಗ್ತೀನಿ ಮಾರ್ರೆ ಹೋಯ್ತೆ ಬಾಯ್ದಾಗ ಗೊತ್ತಜ್ಜಿ ಸೆಕೆಂಡ್ ಒಳಗೆ ಬಳ್ಳಾಪುರಂ ಲೆಫ್ಟ್ ಜೊತೆ ನಮ್ಮೈತೆ ಈವ್ನಿಂಗ್ ಆಗಿದೆ ಮೇಕೆದಾಟು ಚುಂಚಿ ಫಾಲ್ಸು ಅಡ್ಡೆಲ್ಲ ಆಲ್ಮೋಸ್ಟ್ ಕವರ್ ಮಲ್ಗಿದೆ ಈಗಲೇ ಮಾತಾಡಿಲ್ಲ ಈ ವಿಡಿಯೋ ಬ್ಲಾಗ್ ಇಷ್ಟ ಇಷ್ಟ ಆಯ್ನಾಗಲು ಇಷ್ಟ ಆಗೋನಾಗಲು ಮಾತೆಲ್ಲ ಲೈಕ್ ಮಾಡಿದೆ ಅಥವಾ ಡಿಸ್ಲೈಕ್ ಮಾಡಿದೆ ಇಷ್ಟ ಆಯ್ಜಿ ಬಂದ ಇಷ್ಟ ಆಯ್ನಾಗಲು ಇಷ್ಟ ಅವನಾಗಲು ಮಾತೆಲ್ಲ ಕಮೆಂಟ್ ಮಾಡಲೆ ಸೊ ದಾದ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಈ ವಿಡಿಯೋಸ್ ಸೊ ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್ ಫಾರ್ ದ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್. Thank you guys. Thank you so much. Bye.